ಹಾಯ್ ಗೆಳೆಯರೇ, ನಾನು ನಿಮ್ಮ ಮಹಾಂತೇಶ್. ಇವತ್ತು ಸೇತು PMJAY ನ್ಯಾಷನಲ್ ಹೆಲ್ತ್ ಕಾರ್ಡ್ ಇದ್ರ ಬಗ್ಗೆ ನಿಮಗೆ ಪೂರ್ತಿ ಮಾಹಿತಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ರಿಜಿಸ್ಟ್ರೇಷನ್ ಸೈನ್ ಇನ್ ಐತಿ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಏನು ಮಾಡ್ಕೊಂಡು ಆಪ್ರೇಟರ್ ಮತ್ತು ಸೆಲ್ಫ್ ಯೂಸರ್ ಅಂತ ಇದೆ. ನೀವು ಸೆಲ್ಫ್ ಆಗಿ ಮಾಡ್ತಾಯಿದ್ರೆ ಸೆಲ್ಫ್ ತೊಗೊಳ್ಳಿ. ಆಪ್ರೇಟರ್ ಇದ್ದರೆ ಗ್ರಾಮವನ್ನು ಅಥವಾ CSC ಇದ್ದರೆ ಇಲ್ಲಿ ಡೈರೆಕ್ಟ್ CSC ಕಾಂಟ್ಯಾಕ್ಟ್ ಇದೆ ನೋಡಿ, ಇದು CSC ಇದೆ. ಇಲ್ಲಿ ಆಪ್ರೇಟರ್ ಮೊಬೈಲ್ ನಂಬರ್ ಏನಿರುತ್ತೆ, ಒಂದು ವೇಳೆ ನೀವೇನಾದರೂ ಸೆಲ್ಫ್ ಇದ್ದಲ್ಲಿ ಮಾತ್ರ ನಿಮ್ಮ ನಂಬರ್ ನಡೆಯುತ್ತೆ. ಒಂದು ವೇಳೆ ಇಲ್ಲಿ ಆಪ್ರೇಟರ್ ತೊಗೊಂಡು ನೀವೇನಾದರೂ ನಂಬರು ನೀಡಿದರೆ ಅದು ಒಂದು ವೇಳೆ DPM ಕಡೆಯಿಂದ ಅಥೆಂಟಿಕೇಷನ್ ಆಗಿ ಬಂದಿರೋಂಥ ಮೊಬೈಲ್ ನಂಬರ್ ಆಗಿದ್ದರೆ ಮಾತ್ರ ಇಲ್ಲಿ ಓಕೆ ಆಗುತ್ತೆ, OTP ಬರುತ್ತೆ. ಇಲ್ಲಾಂದರೆ ಈ ಥರ ಬರುತ್ತೆ, ನಾಟ್ ರಿಜಿಸ್ಟರ್ಡ್ ಅಂತ ಬರುತ್ತೆ. ಹಾಗಾಗಿ ನೀವು ರಿಜಿಸ್ಟರ್ಡ್ ಏನಾಗಿರೋಂಥ ಮೊಬೈಲ್ ನಂಬರ್ ಇರುತ್ತೆ ಅದನ್ನು ಹಾಕಿ ಗೆಟ್ OTP ಮೇಲೆ ಸೆಂಡ್ ಮಾಡಿ, ಈ ಥರ ಬರುತ್ತೆ. ಆನಂತರ ನಿಮಗೆ ಮೊಬೈಲಿಗೆ ಬಂದಿರೋಂಥ ಮೊಬೈಲ್ ನಂಬರ್ OTPಯನ್ನು ಇಲ್ಲಿ ಹಾಕಿ ಅದನ್ನು ಸೈನ್ ಇನ್ ಮಾಡಿ ನಿಮಗೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಆಯುಷ್ಮಾನ್ ಕಾರ್ಡ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇದು ನಿಮಗೆ PMJAY ಸಂಪೂರ್ಣ ಮಾಹಿತಿ ಇರುತ್ತೆ. ಇಲ್ಲಿ ಲಾಗಿನ್ ಆದಮೇಲೆ ನಿಮಗೆ ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಇಂಟಿಗ್ರೇಟೆಡ್ ಸ್ಟೇಟ್ ಸ್ಕೀಮ್ ಬೆನಿಫಿಷರಿ ಅಂತ ಬರುತ್ತೆ. ಇಲ್ಲಿ ನೀವು ಸ್ಟೇಟು, ಸ್ಕೀಮು, ಡಿಸ್ಟಿಕ್ಕು ಇವುಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಡ್ಯಾಶ್ಬೋರ್ಡ್ ಆಗಿರುತ್ತೆ. ಸುಮ್ಮನೆ ಮಾಹಿತಿ ತೋರಿಸ್ತಾ ಇದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕನ್ನೋದು ಕೂಡ ಮಾಹಿತಿ ಕೊಡ್ತೀನಿ ಇಲ್ಲಿಂದ. ಇಲ್ಲಿ ನೋಡಿ, ಈ ಸರ್ವಿಸ್ಗಳೆಲ್ಲ ನೀವು ಮಾಹಿತಿ ತಿಳಿದುಕೊಳ್ಬೇಕು. ಈ ಥರವಾಗಿ SGCC ಅಂತೇಳಿ ಈ ಸರ್ವಿಸ್ನ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಪೂರ್ತಿ ಮಾಹಿತಿ ತೋರಿಸ್ತೀನಿ. ಈಗ ಬೆನಿಫಿಷರಿನ ಹ್ಯಾಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಇದೆ, ಹಾಗಾಗಿ ಅದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇದು ಇಂಟಿಗ್ರೇಟೆಡ್ ಸ್ಟೇಟ್ ಸ್ಕೀಮ್ ಅಂತಿದೆಯಲ್ಲ, ಇಲ್ಲಿ ಸರ್ಚ್ ಬೈ ID ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸರ್ವರ್ ಭಾಳ ಸ್ಲೋ ಇರುತ್ತೆ ಇದು, ಹಾಗಾಗಿ ವೇಟ್ ಮಾಡಿ. ಆಲ್ಮೋಸ್ಟ್ ಆಗಿ ನೀವು ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಭಾಳಷ್ಟು ಸ್ಲೋ ಇರುತ್ತೆ ಸರ್ವಿಸ್ ಬಂದು. ಒನ್ ಟೈಮಲ್ಲಿ ಇಲ್ಲಿ ನಿಮ್ಮ ಸ್ಟೇಟ್ ತೊಗೊಳ್ಳಿ. ಸ್ಟೇಟ್ ತೊಗೊಂಡ್ಮೇಲೆ ಇಲ್ಲಿ ಲೋಡ್ ಆಗುತ್ತೆ. ಸ್ವಲ್ಪ ಲೋಡ್ ಆಗಲ್ವರೆಗೆ ವೇಟ್ ಮಾಡಿ, ಯಾಕಂದರೆ ಡೈರೆಕ್ಟಾಗಿ ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಬರಲ್ಲ. ಹಾಗಾಗಿ ನೀವು ಇಲ್ಲಿ ಸ್ಲೋ ಆಗಿ, ಸರ್ವರ್ ಭಾಳ ಸ್ಲೋ ಇರುತ್ತೆ, ಹಾಗಾಗಿ ನೀವು ಇದನ್ನು 2-3 ಟೈಮ್ ರಿಫ್ರೆಶ್ ಮಾಡಬೇಕಾಗುತ್ತೆ. ರಿಫ್ರೆಶ್ ಮಾಡಿ ಆನಂತರ ಇದನ್ನು ನೀವು ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡಿ, ಕುಟುಂಬ ಅಂತಂದೇಳಿ ಮತ್ತೊಮ್ಮೆ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಆಧಾರ್ ಬೇಕಾ ಅಥವಾ ರೇಷನ್ ಕಾರ್ಡ್ ಬೇಕಾ ಅನ್ನೋದ್ರ ಬಗ್ಗೆ ನಿಮಗೆ ಅದನ್ನು ಚಾಯ್ಸ್ ಮಾಡಿ. ಆಧಾರ್ ಇದೆ, ನಾನು ಆಧಾರ್ ತೊಗೊತಾ ಇದ್ದೀನಿ. ಇಲ್ಲಿ ಆಧಾರ್ ನಂಬರನ್ನು ಟೈಪ್ ಮಾಡಿ ಇಲ್ಲಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅವರ ಡೀಟೇಲ್ಸ್ ಓಪನ್ ಆಗುತ್ತೆ. ಈ ಥರವಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಅವರ ಡೀಟೇಲ್ಸ್ ಎಲ್ಲ ಓಪನ್ ಆಗಿದೆ. ಇಲ್ಲಿ ನೋಡಿ, ಓಪನ್ ಆದ ತಕ್ಷಣ ನೀವು ಅವರ ಡೀಟೇಲ್ಸ್ ಕನ್ಫರ್ಮ್ ಮಾಡಿಕೊಳ್ಳಿ. ಈ ಥರ ವಿವೋ ಅಂತ ಏನಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ತೋರಿಸ್ತೀನಿ ಒಂದು ಟೈಮು. ಈ ಥರವಾಗಿ ಅವರ ಡೀಟೇಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ನೋಡಿ, ಬೆನಿಫಿಷರಿ ಡೀಟೇಲ್ಸ್ ಲಿಂಕ್ ಯುವರ್ ಆಧಾರ್ ಅಂತ ಇದೆ. ಅವರ ನೇಮ್, ಗಾರ್ಡಿಯನ್ ನೇಮ್, ಮೇಲು ಮತ್ತು ಇನ್ನಿತ್ಯಾದಿ ಡೀಟೇಲ್ಸ್ಗಳು, ಸ್ಟೇಟು, ಡೇಟ್ ಆಫ್ ಬರ್ತು ಬರುತ್ತೆ. ನೆಕ್ಸ್ಟ್ ಡೀಟೇಲ್ಸಿಗೆ ಹೋದರೆ ಇಲ್ಲಿ ಈ ಥರವಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಈ ಥರವಾಗಿ ನಿಮಗೆ ಈ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಮತ್ತೊಮ್ಮೆ ಮಾಹಿತಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಎಂಟರ್ ದಿ ಡೀಟೇಲ್ಸಿಗೆ ಬರುತ್ತೆ. ಈಗ ನೆಕ್ಸ್ಟ್ ಕೊಟ್ಟರೆ ಅಲ್ಲಿಗೆ ಬರುತ್ತೆ. ಆನಂತರ KYC ಡೀಟೇಲ್ಸಿಗೆ ಬರುತ್ತೆ. ಆನಂತರ ರಿವ್ಯೂ ಅಂತಿದೆ, ಇಲ್ಲಿಗೆ ಬರುತ್ತೆ. ಈ ಥರವಾಗಿ 4 ಸ್ಟೆಪ್ ಇದೆ ಇದು ನೋಡಿ. ಇಲ್ಲಿ ಎಂಟರ್ ದಿ ಯುವರ್ ಡೀಟೇಲ್ಸಿಗೆ ಬಂತು. ಇಲ್ಲಿಂದ ಏನು ಮಾಡಬೇಕಪ್ಪ ಅಂದರೆ ನಾವು ಇದನ್ನು ಇಲ್ಲಿ ನೋಡಿ, ಸಮ್ ಆ್ಯಸ್ ಕುಟುಂಬ ಅಂದರೆ ಅವರ ಕುಟುಂಬ ಆದ ಇದ್ರ ಮೇಲೆ ನೀವು ಡೀಟೇಲ್ಸ್ನ ಇದು ಮಾಡ್ತಾಯಿದ್ರೆ ಆ್ಯಸ್ ಪರ್ ಆಧಾರ್ ಡೀಟೇಲ್ಸ್ ಅಂತಿದೆ. ಅಂದರೆ ನಿಮ್ಮ ಆಧಾರಲ್ಲಿರುವಂಥ ಡೀಟೇಲ್ಸ್ ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡಿ. ಈ ಬ್ರ್ಯಾಕೆಟಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರಲ್ಲಿರೋ ಡೀಟೇಲ್ಸ್ ಬಂದುಬಿಡುತ್ತೆ. ಈ ಥರವಾಗಿದೆ ನೋಡಿ. ನೇಮ್, ಜೆಂಡರ್ ಆಮೇಲೆ ಗಾರ್ಡಿಯನ್ ನೇಮ್, ಇವುಗಳು ಡೇಟ್ ಆಫ್ ಬರ್ತ್ನ ನೀವೇ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಮೊಬೈಲ್ ನಂಬರ್, ಪಿನ್ ಕೋಡ್, ಡಿಸ್ಟಿಕ್ಕು ಆ್ಯಂಡ್ ವಿಲೇಜ್ ಇವುಗಳೆಲ್ಲ ನೀವು ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಆಧಾರ್ ಡೀಟೇಲ್ಸ್ ಪ್ರಕಾರನೇ ಇದು ಕುಟುಂಬ ಡೀಟೇಲ್ಸಲ್ಲಿ ಏನು ನೀಡಿರ್ತೀವಿ ಆ ಡೀಟೇಲ್ಸ್ನ ತೊಗೊಳುತ್ತೆ. ಹಾಗಾಗಿ ನೀವು ಇಲ್ಲಿ ಬ್ರಾಕೆಟ್ ಹಾಕಿ ನೇಮ್, ಅವರ ಗಾರ್ಡಿಯನ್ ನೇಮ್, ಆನಂತರ ಜೆಂಡರ್, ಆನಂತರ ಡೇಟ್ ಆಫ್ ಬರ್ತ್ ಇವುಗಳೆಲ್ಲ ಮೆನ್ಷನ್ ಮಾಡಿ ಅಡ್ರೆಸ್ನ ಪೂರ್ತಿಯಾಗಿ ನೀಡಿ. ಆನಂತರ ಪಿನ್ ಕೋಡ್, ಈ ಥರ ನಿಮಗೆ ಪೂರ್ತಿ ಮಾಹಿತಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ.
ನೋಡಿ ಇಲ್ಲಿ ಅಡ್ರೆಸ್ನ ಪೂರ್ತಿ ನೀಡಿದ್ದೀನಿ. ಇಲ್ಲಿ ಆ ಅಡ್ರೆಸ್ನ ಪೂರ್ತಿ ನೀಡಬೇಕು. ಆನಂತರ ಇಲ್ಲಿ ನಿಮ್ಮ ಆಧಾರ್ ಮುಖಾಂತರ ನೀವು ಡೆಮೋ ತೋರಿಸ್ತೀರಾ ಅಥವಾ OTP ತೊಗೊಳ್ತೀರಾ ಅಥವಾ ಫಿಂಗರ್ ತೊಗೊಳ್ತೀರಾ ಅಥವಾ ಐರಿಸ್ ತೊಗೊಳ್ತೀರಾ ಅಥವಾ ಫೇಸ್ ಮುಖಾಂತರ ನೀವು ಅಥೆಂಟಿಕೇಷನ್ ಮಾಡ್ತೀರಾ ಅನ್ನೋದನ್ನ ಇಲ್ಲಿ ನೀವು ಚಾಯ್ಸ್ ಮಾಡಬೇಕಾಗತ್ತೆ. ನಾನು ಐರಿಸ್ ಇದೆ, ಐರಿಸ್ ಮಾಡ್ತೀನಿ. ಫಿಂಗರ್ ಇದ್ದರೆ ಫಿಂಗರ್ ಮಾಡಿ. ನಂದು ಐರಿಸ್ ಇದೆ, ಐರಿಸ್ ತೊಗೊಳ್ತೀನಿ. ನೆಕ್ಸ್ಟು ಈ ಥರವಾಗಿ ಐರಿಸ್ ಇದೆ ನಂದು, ಹಾಗಾಗಿ ಐರಿಸ್ ಮುಖಾಂತರ ನಾನು ಸ್ಕ್ಯಾನ್ ಮಾಡ್ತಾಯಿದ್ದೀನಿ. ನೀವು ಫೇಸ್ ಇದ್ದರೆ ಫೇಸ್ ಸ್ಕ್ಯಾನ್ ಮಾಡ್ಬೋದು. OTP ಇದ್ದರೆ OTP ತೊಗೊಳ್ಳಿ ನಾರ್ಮಲಾಗಿ. ಈ ಥರ ಸಿಂಪಲ್ಲಾಗಿ ನಿಮಗೆ ಇದು ಆಧಾರ್ ಕಾರ್ಡ್ನ ಇಲ್ಲಿಂದ ನಾವು ಐರಿಸ್ ಸ್ಕ್ಯಾನಿಂಗ್ ಮುಖಾಂತರ ನಾನು ಈಗ ನನ್ನ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಮಾಡ್ತಾಯಿದ್ದೀನಿ. ನೋಡಿ ಐರಿಸ್ ಮುಖಾಂತರ ನಾನು ಅಥೆಂಟಿಕೇಷನ್ ಮಾಡಿದ್ದೀನಿ. ಈಗ ಸಕ್ಸಸ್ ಆಗಿ ರೈಟ್ ಮಾರ್ಕ್ ಬಂದಿದೆ. ಇಲ್ಲಿ ಬಂದ ಮೇಲೆ ನೆಕ್ಸ್ಟ್ ಪ್ರೊಸೆಸರ್ಗೆ ನಾವು ಇಲ್ಲಿ ಅಗ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ನೀವು ಕಂಡೀಷನ್ಗೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಕೊಡಿ. ಈ ಥರವಾಗಿ ನಿಮ್ಮ KYC ಡೀಟೇಲ್ಸ್ ಇಲ್ಲಿ ಪ್ರೊಸೆಸ್ ಆಗುತ್ತೆ, ಇಲ್ಲಿ ಕ್ಯಾಪ್ಚರ್ ಆಗುತ್ತೆ. ಈ ಥರವಾಗಿ ಮ್ಯಾಚ್ ಆದಮೇಲೆ ನೀವು ಇದನ್ನು ನೆಕ್ಸ್ಟ್ ಕೊಟ್ಟರೆ ರಿವ್ಯೂ ಹೋಗುತ್ತೆ. ಇಲ್ಲಿ ನೋಡಿ KYC ಡೀಟೇಲ್ಸ್ ಅಂತ ಇದೆ, ಇದು ನಿಮ್ಮ ಆಧಾರ್ ಇದು ಅಥೆಂಟಿಕೇಷನ್ ಆಗಿರುತ್ತೆ. ಇಲ್ಲಿ ನೋಡಿ ರಿವ್ಯೂ ಒಳಗಡೆ ಬಂದು ನಿಮಗೆ ಎಲ್ಲನೂ ರಿವ್ಯೂ ಆಗುತ್ತೆ. ಅಪ್ಲಿಕೇಶನ್ ಯಾವ ರೀತಿ, ಬೆನಿಫಿಷರಿ ಕುಟುಂಬ ಅಂತಂದೇಳಿ, ನಿಮ್ಮ ನೇಮ್, ಗಾರ್ಡಿಯನ್ ನೇಮ್ ಮತ್ತು ಮೇಲ್, ಆಮೇಲೆ ಡೇಟ್ ಆಫ್ ಬರ್ತು, ಜಿಲ್ಲೆ ಎಲ್ಲನೂ ಇಲ್ಲಿ ನಿಮ್ಮ ಫೋಟೋ ಪ್ರತಿಯೊಂದನ್ನು ಶೋ. ಇಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನು ಮತ್ತೊಮ್ಮೆ ಪರೀಕ್ಷಿಸಿ. ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ನೋಡಿಕೊಳ್ಳಿ. ಈ ಥರವಾಗಿ ನಿಮ್ಮ ಡೀಟೇಲ್ಸ್ನ ಇಲ್ಲಿ ನೋಡಿ, ಆನಂತರ ನಿಮ್ಮ ಫೋಟೋ ನೋಡಿಕೊಳ್ಳಿ. ಆನಂತರ KYC ಡೀಟೇಲ್ಸ್ ಆಧಾರ್ ಅಂತಿದೆ ನೋಡಿ, ಅದನ್ನು ನೋಡಿಕೊಳ್ಳಿ. ಡಿಕ್ಲರೇಷನ್ ಡೀಟೇಲ್ಸ್ ಬೆನಿಫಿಷರಿ ಅದನ್ನು ನೋಡಿಕೊಳ್ಳಿ. ಇದು ನಿಮ್ಮ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಪೂರ್ತಿ ಮಾಹಿತಿನ ಇಲ್ಲಿ ಪರೀಕ್ಷೆ ಮಾಡಿಕೊಳ್ಳಿ. ಈ ಥರವಾಗಿ ಇದನ್ನು ನೋಡಿ, ಆನಂತರ ನೀವು ಇಲ್ಲಿಂದ ನೋಡಿದ ಮೇಲೆ ಕೆಳಗಡೆ ಬಂದು ಇಲ್ಲಿ ವಿಲೇಜ್ ತೋರಿಸ್ತಾ ಇದೆ ನೋಡಿ, ಆನಂತರ ಪೂರ್ತಿ ಅಡ್ರೆಸ್ ಬಂದಿರುತ್ತೆ. ಇದು KYC ಆಧಾರ್ ಆ್ಯಸ್ ಪರ್ ಆಧಾರ್ ಬಂದು ನಿಮ್ಮ ಇಲ್ಲಿ ನೋಡಿ ಹೆಲ್ತ್ ಕಾರ್ಡ್ದು ನಂಬರ್ ಈಗ ನಂದು ಜನ್ರೇಟ್ ಆಗಿದೆ. ಈ ಥರವಾಗಿ ನೀವು ನಿಮ್ಮ ಕಾರ್ಡ್ ಅಪ್ಲೈ ಮಾಡೋದ್ರ ಬಗ್ಗೆ ಸಿಕ್ತು. ಇಲ್ಲಿ ನೋಡಿ ನೀವು OTP ಮುಖಾಂತರ ಅಥವಾ ಬಯೋಮೆಟ್ರಿಕ್ ಮುಖಾಂತರ ಅಥವಾ ಐರಿಸ್ ಮುಖಾಂತರ ನೀವು ಯಾವುದ್ರ ಮುಖಾಂತರ ನೀವು ಅಥೆಂಟಿಕೇಷನ್ ಮಾಡಿರಿ ಅಂತ ಹೇಳಿ ಗೊತ್ತಾಗಬೇಕಂದ್ರೆ ಇಲ್ಲಿ ನೋಡಿ ರೈಟ್ ಮಾರ್ಕ್ ಇರೋದರಲ್ಲಿ ಅಂದರೆ ಐರಿಸ್ ಮುಖಾಂತರ ನಾನು ಅಥೆಂಟಿಕೇಷನ್ ಮಾಡಿದ್ದೀನಿ. ಈ ಥರವಾಗಿ ನಾನು ಅಥೆಂಟಿಕೇಷನ್ ಮಾಡಿ ಇಲ್ಲಿ ಅಗ್ರಿಡ್ಗೆ ಪರ್ಮಿಷನ್ ತೊಗೊಂಡು ಇಲ್ಲಿ ನೋಡಿ ಇದು ಏನಂದರೆ ಫೋಟೋ ಚೇಂಜ್ ಮಾಡೋ ಅವಶ್ಯಕತೆ ಏನಾರು ಇದ್ದರೆ ಅಥವಾ ಓಲ್ಡ್ ಫೋಟೋ ಇದ್ದರೆ ನೀವು ಚಾಯ್ಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಇಲ್ಲಿ ಆಲ್ರೆಡಿ ಒಂದು ಫೋಟೋವನ್ನು ಸ್ಕ್ಯಾನ್ ಮಾಡಿ ಇಡಬೇಕಾಗುತ್ತೆ. ಇಲ್ಲಿರುವಂಥ ಈ ಥರ ಒಂದು ಫೋಟೋವನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡು ನೀವು ಅಲ್ಲಿ ಅಪ್ಲೋಡ್ ಮಾಡಿದಾಗ ಆ ಫೋಟೋನೇ ಅಲ್ಲಿ ನಿಮಗೆ ಕಾರ್ಡಿಗೆ ಜನ್ರೇಟ್ ಆಗುತ್ತೆ. ಈ ಥರವಾಗಿ ನೆನಪಿಟ್ಕೊಳ್ಳಿ. ಆ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿದಾಗ ಆ ಫೋಟೋ ಜನ್ರೇಟ್ ಆಗಿ ಆ ಫೋಟೋ ಓಲ್ಡ್ ಫೋಟೋ ಹೋಗಿ ನಮಗೆ ನ್ಯೂ ಫೋಟೋ ಬರುತ್ತೆ. ಆನಂತರ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಏನು ಕಾಣ್ತಾ ಇದೆಯಲ್ಲ ನಂಬರ್ಗಳು, ಈ ನಂಬರ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಈ ಥರವಾಗಿ ಇಲ್ಲಿ ಇದನ್ನು ಟೈಪ್ ಮಾಡಿ ಆನಂತರ ಸಬ್ಮಿಟ್ ಮಾಡಿದಾಗ ನಿಮಗೆ ಒಂದು ಆಯುಷ್ಮಾನ್ ಕಾರ್ಡು ನಂಬರ್ ಜನ್ರೇಟ್ ಆಗುತ್ತೆ. ಇಲ್ಲಿ ಈ ಥರವಾಗಿ ಸಬ್ಮಿಟ್ ಮಾಡಿದಾಗ ನಿಮಗೆ ಇಲ್ಲಿ ನೋಡಿ ನಂಬರ್ ಸಕ್ಸಸ್ಫುಲ್ಲಿ ಆಗಿ ನನಗೆ ಒಂದು ರಿಫ್ರೆಶ್ ನಂಬರ್ ID ಸಿಕ್ಕಿದೆ. ಇದನ್ನು ಒಂದು ಸೈಡಲ್ಲಿ ಕಾಪಿ ಮಾಡಿ ಇಟ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಚೆಕ್ ಮಾಡೋದಕ್ಕೆ ಬೇಕಾಗುತ್ತೆ. ಹಾಗಾಗಿ ಈ ನಂಬರು ಬೇಕಾಗುತ್ತೆ. ಭಾಳಷ್ಟು ಜನ ಇದನ್ನು ನೆಗ್ಲೆಕ್ಟ್ ಮಾಡಿಬಿಡಿ, ಕಾಪಿ ಮಾಡಿಟ್ಕೊಳ್ಳಿ. ಆದಷ್ಟು ಈ ನಂಬರನ್ನು ಕಾಪಿ ಮಾಡಿಕೊಳ್ಳಿ. ಇಲ್ಲಿಂದ ಬಂದಮೇಲೆ ಇದನ್ನು ಡೌನ್ಲೋಡ್ ಮಾಡಬೇಕಪ್ಪ ಅಂದರೆ ಮಿನಿಮಮ್ 10 ರಿಂದ 15 ನಿಮಿಷ ಬೇಕಾಗುತ್ತೆ. ಮೊದಲಿಗೆ ನನ್ನ ಡಿಜಿಟಲ್ ಗ್ರಾಮ 1 ಕೊಪ್ಪಳ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಅವರು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಡಿಜಿಟಲ್ ಗ್ರಾಮ 1 ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಡಿಜಿಟಲ್ ಗ್ರಾಮ 1 ಕೊಪ್ಪಳ ಈ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಗಳು ಮತ್ತು ನಿಮಗೆ ನೋಟಿಫಿಕೇಷನ್ ಬೇಗ ಬರುತ್ತೆ. ಹಾಗೂ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇಲ್ಲಿದೆ ನೋಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರೆಯದಿರಿ. ಇದನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇದು ನನ್ನ ಯೂಟ್ಯೂಬ್ ಚಾನಲ್, ಒಳ್ಳೊಳ್ಳೆ ವೀಡಿಯೋಗಳು ನಿಮಗೆ ಬೇಗನೆ ದೊರೆಯುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಇವತ್ತಿನ ಒಳ್ಳೊಳ್ಳೆ ವಿಚಾರಗಳು ಈ ಯೂಟ್ಯೂಬ್ ಮುಖಾಂತರ ನಿಮಗೆ ಸಿಗುತ್ತೆ.
ಇಲ್ಲಿ ನೀವು ಬೆನಿಫಿಷರಿ ಆ್ಯಡ್ ಇಂಟ್ರಿಗೇಟೆಡಲ್ಲಿ ಬೆನಿಫಿಷರಿ ಆ್ಯಡ್ ಆದಮೇಲೆ ನೆಕ್ಸ್ಟ್ ಡೌನ್ಲೋಡ್ ಸ್ಕೀಮಲ್ಲಿ ಹೋಗಿ ಇಲ್ಲಿದೆ ನೋಡಿ ಸ್ಟೇಟಸ್ ಸ್ಕೀಮ್ ಅಂತ ಇದೆಯಲ್ಲ, ಇಲ್ಲಿ ಹೋಗಿ ಇದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸ್ಟೇಟು ಮತ್ತು ಸ್ಕೀಮು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರವಾಗಿ ಇಲ್ಲಿ ನಿಮ್ಮ ಸ್ಟೇಟ್ ಮತ್ತು ಯಾವ ಸ್ಕೀಮ್ ಅಂದರೆ ಕುಟುಂಬ, ಇಲ್ಲಿ ಆಧಾರನ್ನು ಹಾಕಿ ಮತ್ತೊಮ್ಮೆ ನೀವು ವೆರಿಫೈ ಮಾಡಿಕೊಳ್ಳಿ. ಇಲ್ಲಿ ಅಥೆಂಟಿಕೇಷನ್ ಮಾಡ್ಕೋಬೇಕಾಗುತ್ತೆ. ಈ ಥರವಾಗಿ ವೆರಿಫೈ ಮಾಡಿದಾಗ, ಆಧಾರ್ ವೆರಿಫೈ ಮಾಡಿದಾಗ ಮಾತ್ರ ನಿಮ್ಮ ಕಾರ್ಡು ಜನ್ರೇಟ್ ಆಗುತ್ತೆ. ಅದು ಮಿನಿಮಮ್ಮು 10 ರಿಂದ 15 ನಿಮಿಷ ಹಿಡಿಯುತ್ತೆ. ಹಾಗಾಗಿ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿಂದ ಈ ಥರವಾಗಿ ತೋರಿಸ್ತಿದೆ ನೋಡಿ. ಇಲ್ಲಿ ಐರಿಸ್ ಸ್ಕ್ಯಾನಿಂಗ್ ಮಾಡಿ ಅಥೆಂಟಿಕೇಷನ್ ಮಾಡಿದಾಗ ಆಧಾರ್ ವೆರಿಫೈ ಆಗುತ್ತೆ. ಇಲ್ಲಿ ನೋಡಿ ವೆರಿಫೈ ಮಾಡಬೇಕು. ಇಲ್ಲಿ ರೆಕಾರ್ಡ್ ಇದೇನೋ ಇಲ್ವೋ ನಮ್ಮ ವೆರಿಫೈ ಮಾಡುತ್ತೆ. ನಮ್ಮ ಆಧಾರ್ ಡೀಟೇಲ್ಸ್ ಈಗೇನು ಇದೆಯಲ್ಲ ನೋಡಿ, ಇಲ್ಲಿ ಇನ್ನು ಅಪ್ರೂವಲ್ ಪೆಂಡಿಂಗ್ನಲ್ಲಿದೆ. ಹಾಗಾಗಿ ನಮಗೆ ಮಿನಿಮಮ್ಮು 10 ರಿಂದ 15 ಮಿನಿಟ್ಸ್ ಬೇಕಾಗುತ್ತೆ. ಹಾಗಾಗಿ ನೀವು ಈ ಥರವಾಗಿ ಇಲ್ಲಿ ಆಧಾರ್ ನಂಬರ್ ಹಾಕಿ ವೆರಿಫೈ ಮಾಡಬೇಕಾಗುತ್ತೆ. ಈ ಥರ ನಿಮ್ಮ ಕಾರ್ಡು ಏನಿದೆ ಆಭಾ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋದು ಮುಂದಿನ ವೀಡಿಯೋಗಳ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ಮತ್ತೊಮ್ಮೆ ನೀವು ಏನಾದರೂ ವೆರಿಫೈ ಮಾಡೋದಾದ್ರೆ ಮಾಡ್ಬೋದು, ಇದಕ್ಕೇನು ಸಂಬಂಧನೇ ಇಲ್ಲ. ಮಾಡೋರು ಮಾಡಿ ಕಾರ್ಡು ಜನ್ರೇಟ್ ಆಗಿದ್ದರೆ ಅಲ್ಲಿ ಶೋ ಆಗಿ ಕಾರ್ಡು ನಿಮಗೆ ರಿಲೀಸ್ ಆಗುತ್ತೆ. ಈ ಥರವಾಗಿ ತೋರಿಸ್ತಾ ಇದ್ದೀನಿ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇವತ್ತಿನ ವೀಡಿಯೋ ಇಷ್ಟೇ ಇರುತ್ತೆ. ದಯವಿಟ್ಟು